ಇಂದಿನಿಂದ ಮನೆ ಮನೆಗಳಲ್ಲಿ ತಿರಂಗ ಹಾರಾಡ್ತಾ ಇದೆ. ಬಹಳಷ್ಟು ಜನ ಈ ಒಂದು ಸಂಭ್ರಮದ ಕ್ಷಣಗಳಿಗೆ ಕಾಯ್ತಾ ಇದ್ದಾರೆ. ಇನ್ನು ದೇಶಾದ್ಯಂತ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ವಿಚಾರವಾಗಿ ಈ ಒಂದು ತಿರಂಗಕ್ಕಾಗಿ ಅದೆಷ್ಟೋ ಜನ ಪ್ರಾಣತ್ಯಾಗ ಮಾಡಿದ್ದಾರೆ. ಕೆಂಪು ಕೋಟೆಯ ಮೇಲೆ ಧ್ವಜ ಹಾರಾಡೋದಕ್ಕೆ ಲಕ್ಷಾಂತರ ಮಂದಿ ತಮ್ಮ ಪ್ರಾಣವನ್ನೇ ಅರ್ಪಣೆ ಮಾಡಿದ್ದಾರೆ ಎಂದು ಸಂಸದೆ ಶೋಭಾ ಕರಂದ್ಲಾಜೆ ಹೇಳಿದರು. ಉಡುಪಿಯಲ್ಲಿ ಮಾತನಾಡಿದ ಸಂಸದೆ ಶೋಭಾ ಕರಂದ್ಲಾಜೆ, ಸ್ವಾತಂತ್ರ್ಯ ಮಹೋತ್ಸವದ ಅಮೃತ ಕ್ಷಣಗಳಲ್ಲಿ, ಅಮೃತ ಉತ್ಸವದ ಈ ಸಂದರ್ಭದಲ್ಲಿ ಪ್ರತಿ ಮನೆ ಪ್ರತಿ ಮನದಲ್ಲೂ ತ್ರಿವರ್ಣ ಧ್ವಜ ಹಾರಬೇಕು. ತಿರಂಗಕ್ಕಾಗಿ ಲಕ್ಷಾಂತರ ಜನ ಪ್ರಾಣ ತೆತ್ತಿದ್ದಾರೆ, ಲಕ್ಷಾಂತರ ಜನ ಜೈಲು ಸೇರಿದ್ದಾರೆ, ನೇಣುಗಂಬಕ್ಕೇರಿದ್ದಾರೆ. ತ್ರಿವರ್ಣ ಧ್ವಜ ಒಂದು ಧರ್ಮದ ಸಂಕೇತವಲ್ಲ. ತ್ರಿವರ್ಣ ಧ್ವಜ ಹಾರಿಸಲಿದ್ದ ನಿಬಂಧನೆಗಳನ್ನು 3 ದಿನ ತೆಗೆದುಹಾಕಲಾಗಿದೆ. ಜಾತಿ ಧರ್ಮ ಪಕ್ಷದ ಬಂಧನಗಳನ್ನು ಹೊರತುಪಡಿಸಿ ಅಮೃತ ಮಹೋತ್ಸವ ನಡೆಯುವ ವಿಶ್ವಾಸ ಇದೆ. ಮನೆ ಮನೆಯಲ್ಲಿ ತಿರಂಗ ಹಾರಾಡ್ತಾ ಇರಬೇಕು. ಮಕ್ಕಳು ಮತ್ತು ಯುವ ಜನಾಂಗಕ್ಕೆ ದೇಶಭಕ್ತಿಯ ಮರುಪೂರ್ಣವಾಗಬೇಕು. ರಾಷ್ಟ್ರಧ್ವಜ ಹಾರಿಸುವ ವಿಚಾರದಲ್ಲಿ ಟೀಕಿಸುವವರ ಮನಸ್ಸು ಕಲುಷಿತವಾಗಿದೆ. ಸ್ವಾತಂತ್ರ್ಯಕ್ಕಾಗಿ ಮಡಿದವರು ಮತ್ತು ದೇಶದ ಗಡಿ ಕಾಯುತ್ತಿರುವ ಯೋಧರಿಗಾಗಿ ತಿರಂಗ ಹಾರಿಸಿ ಎಂದು ಶೋಭಾ ಕರಂದ್ಲಾಜೆ ಹೇಳಿದರು. ರಾತ್ರಿ ಹೊತ್ತಲ್ಲೇ ಹಾರಿಸಬಾರ್ದು, ಕೇವಲ ಬಟ್ಟೆಯ ಧ್ವಜವನ್ನು ಮಾತ್ರ ಹಾರಿಸಬೇಕು. ಇಂಥದೇ ಅದಕ್ಕೆ ನಿಬಂಧನೆಗಳನ್ನು ಕೆಲವನ್ನು ತೆಗೆದು ಹಾಕಿ ಇವತ್ತು ನಾಳೆ ನಾಡಿದ್ದು 3 ದಿನಗಳ ಕಾಲ ಯಾರು ಯಾವುದೇ ಜಾಗದಲ್ಲಿ ಯಾವುದೇ ರೀತಿಯ ಮತ್ತು ರಾತ್ರಿ ಹಗಲು ಈ ಒಂದು ತ್ರಿವರ್ಣ ಧ್ವಜವನ್ನು ಹಾರಿಸ್ಬೋದು ಅನ್ನುವಂಥ ಅವಕಾಶವನ್ನು ಇವತ್ತು ಕೇಂದ್ರ ಸರ್ಕಾರ ಕಾನೂನಿನ ಮೂಲಕ ದೇಶದ ಜನಕ್ಕೆ ಕೊಟ್ಟಿದೆ. ನನಗೆ ವಿಶ್ವಾಸ ಇದೆ, ಜಾತಿಯನ್ನು ಹೊರತುಪಡಿಸಿ, ಧರ್ಮವನ್ನು ಹೊರತುಪಡಿಸಿ, ಪಾರ್ಟಿ ಬಂಧನಗಳನ್ನು ಹೊರತುಪಡಿಸಿ ಈ ದೇಶದ ಎಲ್ಲರ ಮನೆಗಳಲ್ಲಿ ಕೂಡ ತ್ರಿವರ್ಣ ಧ್ವಜ ಹಾರಾಡಬೇಕು ಮತ್ತು ದೇಶಭಕ್ತಿಯ ಮರುಪೂರಣ ನಮ್ಮ ಮಕ್ಕಳಿಗೆ ಮತ್ತು ನಮ್ಮ ಯುವ ಜನಾಂಗಕ್ಕೆ ಆಗಬೇಕು. ಈ ಮೂಲಕ ಆಗುತ್ತೆ ಅನ್ನುವಂಥ ವಿಶ್ವಾಸ ನಮ್ಮೆಲ್ಲರಿಗೂ ಇದೆ. ಇಷ್ಟರ ಮೇಲೂ ಇನ್ನು ಪ್ರವೀಣ್ ನೆಟ್ಟಾರ್ ವಿಚಾರದಲ್ಲಿ ಪ್ರತಿಕ್ರಿಯೆ ನೀಡಿದ ಶೋಭಾ ಕರಂದ್ಲಾಜೆ, ಪ್ರವೀಣ್ ನೆಟ್ಟಾರ್ ಯಾವುದೇ ವಿವಾದಗಳಲ್ಲಿಲ್ಲದ ವ್ಯಕ್ತಿ. ಹಿಂದೂ ಯುವಕರ ಹತ್ಯೆ ಮಾಡುವವರ ಮಾನಸಿಕತೆ ಏನೆಂದೇ ಅರ್ಥ ಆಗ್ತಾ ಇಲ್ಲ. ಪ್ರವೀಣ್ ಅನ್ನು ಹತ್ಯೆ ಮಾಡಿದವರಿಗೆ ಉಗ್ರ ಶಿಕ್ಷೆ ಆಗಬೇಕು. ಪ್ರವೀಣ್ ಕೊಲೆ ಹಿಂದಿನ ಶಕ್ತಿ ಯಾವುದು, ಫೈನಾನ್ಸ್ ಮಾಡಿದವರು ಯಾರು, ಕುಮ್ಮಕ್ ಕೊಟ್ಟವರು ಯಾರು, ಆಶ್ರಯ ಕೊಟ್ಟವರು ಯಾರು, ಎಲ್ಲಾ ವಿಚಾರವನ್ನ ಎನ್ಐಎ ತನಿಖೆ ಮಾಡ್ತಾ ಇದೆ. ಕೇವಲ ಕೊಲೆ ಆರೋಪಿಗಳಲ್ಲ, ಎಲ್ಲರ ಹಿಂದೆ ಬಿದ್ದಿದೆ ಎನ್ಐಎ. ಮುಂದೆ ಇಂತಹ ಘಟನೆಯಾಗದಂತೆ ಭಯ ಹುಟ್ಟಿಸಬೇಕು. ಯಾವುದೇ ಎಡತೊಡರು ಬಂದರೂ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು. ಕೇಂದ್ರ ಗೃಹ ಸಚಿವರಲ್ಲಿ ಕೇಳಿದ್ದೇನೆ ಎಂದು ಶೋಭಾ ಹೇಳಿದರು. ನೆಟ್ಟಾರಿನ ಪ್ರವೀಣ ಒಬ್ಬ ಅಮಾಯಕ, ಯಾವುದೇ ಕಾಂಟ್ರವರ್ಸಿಯಲ್ಲಿ ಇಲ್ಲದಂಥ ಒಬ್ಬ ವ್ಯಕ್ತಿ, ಅಂಥವನ ಕೊಲೆ ಆಗಿತ್ತು. ಯಾವ ಕಾರಣಕ್ಕೆ ಈ ರೀತಿಯ ಒಂದು ಹಿಂದೂ ಯುವಕರನ್ನು ಕೊಲೆ ಮಾಡ್ತಿದ್ದಾರೆ, ಅವರ ಮಾನಸಿಕತೆಯನ್ನು ನಮಗೆ ಅರ್ಥ ಆಗ್ತಿಲ್ಲ. ಆದರೆ ಈ ಮಾನಸಿಕತೆಯನ್ನು ಕಂಟ್ರೋಲ್ ಮಾಡಬೇಕು, ಇದಕ್ಕೆ ಒಂದು ಸರಿಯಾದ ರೀತಿ ಶಿಕ್ಷೆ ಕೊಡಬೇಕು. ಅಂದರೆ ಇವತ್ತು ಪ್ರವೀಣನನ್ನು ಕೊಲೆ ಮಾಡಿದಂಥವರನ್ನು ಹಿಡಿಬೇಕು, ಅವರಿಗೆ ಉಗ್ರವಾದಂಥ ಶಿಕ್ಷೆ ಆಗಬೇಕು. ಮೊದಲ ದಿನದಲ್ಲೇ ಇನ್ನು ಪರೇಶ್ ಮೆಸ್ತಾ ವಿಚಾರವಾಗಿ ಮಾತನಾಡಿದ ಶೋಭಾ ಕರಂದ್ಲಾಜೆ, ಸಾಮಾಜಿಕ ಜಾಲತಾಣಗಳಲ್ಲಿ ನಡೆಯುತ್ತಿರುವ ಚರ್ಚೆ ನೋಡಿದ್ದೇನೆ. ಎಲ್ಲಿ ತಪ್ಪಾಗಿದೆ ಎಂಬ ಬಗ್ಗೆ ಸರ್ಕಾರ ಗಮನ ಹರಿಸಿ ಕ್ರಮ ಜರುಗಿಸಬೇಕು. ಪರೇಶ್ ಮೆಸ್ತಾನ ಸಾವಿನ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಹೋರಾಟ ಮಾಡಿದ್ದೇವೆ ಎಂದರು. ಜಾತಿ ವರ್ಗದ ಎಲ್ಲ ಮತಭೇದ ಇರುವಂತ ಎಲ್ಲ ಧರ್ಮದ ಜನ ಸ್ವಾತಂತ್ರ್ಯೋತ್ಸವದ ಆಂದೋಲನ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಅಡಿಯಲ್ಲೇ ಹೋರಾಟವನ್ನ ಮಾಡಿದ್ರು. ಮಹಾತ್ಮ ಗಾಂಧೀಜಿ ಅವರು ಅವತ್ತೇ ಹೇಳಿದ್ರು, ಈ ಕಾಂಗ್ರೆಸ್ ಸ್ವಾತಂತ್ರ್ಯ ಹೋರಾಟಕ್ಕೆ ಮಾತ್ರ ಆಗಿತ್ತು. ಆರ್ಎಸ್ಎಸ್ ಬಗ್ಗೆ ಕಾಂಗ್ರೆಸ್ ಸದಾ ಕ್ಷುಲ್ಲಕವಾಗಿ ಮಾತನಾಡ್ತಾ ಇದೆ. ದೇಶದ ಸ್ವಾತಂತ್ರ್ಯಕ್ಕೆ ನಾವೇ ಕಾರಣ ಎಂದು ಕಾಂಗ್ರೆಸ್ಸಿಗರು ಫೋರ್ಸ್ ಕೊಡ್ತಾ ಇದ್ದಾರೆ. ಆರ್ಎಸ್ಎಸ್ಗೆ ರಾಷ್ಟ್ರಧ್ವಜ ಡಿಪಿ ಹಾಕಲು ಚಾಲೆಂಜ್ ಮಾಡ್ತೀರಿ. ಆರ್ಎಸ್ಎಸ್ನ ಮನಸ್ಸುಗಳಲ್ಲಿ ರಾಷ್ಟ್ರ ಪ್ರೇಮವಿದೆ. ಸ್ವಾತಂತ್ರ್ಯದ ಜನಾಂದೋಲನಕ್ಕಾಗಿ ಕಾಂಗ್ರೆಸ್ ರಚನೆಯಾಗಿತ್ತು. ಆಂದೋಲನಕ್ಕಾಗಿ ರೂಪುಗೊಂಡ ಕಾಂಗ್ರೆಸ್ ಅನ್ನು ವಿಸರ್ಜಿಸಲು ಗಾಂಧೀಜಿ ಹೇಳಿದರು. ಅಜ್ಜನೆಟ್ಟ ಆಲದ ಮರಕ್ಕೆ ಕಾಂಗ್ರೆಸ್ ನಾಯಕರು ನೇತು ಹಾಕಿಕೊಂಡಿದ್ದಾರೆ. ಇಂತಹ ಕಾಂಗ್ರೆಸ್ ಆರ್ಎಸ್ಎಸ್ ಮತ್ತು ಬಿಜೆಪಿಗೆ ಬುದ್ಧಿ ಹೇಳ್ತಾ ಇದೆ. ಆರ್ಎಸ್ಎಸ್ ಮೇಲೆ ಕಾಂಗ್ರೆಸ್ ಕಾನೂನಾತ್ಮಕ ಕ್ರಮ ಕೈಗೊಂಡು ವಿಫಲವಾಗಿದ್ದಾರೆ. ಆರ್ಎಸ್ಎಸ್ ಇರುವುದೇ ಈ ರಾಷ್ಟ್ರದ ರಕ್ಷಣೆಗಾಗಿ ಮತ್ತು ಉಳಿವಿಗಾಗಿ. ದೇಶಭಕ್ತಿ ಪ್ರೇರೇಪಿಸುವುದೇ ಆರ್ಎಸ್ಎಸ್ನ ಉದ್ದೇಶ. ಆರ್ಎಸ್ಎಸ್ಗೆ ಕಾಂಗ್ರೆಸ್ ರಾಷ್ಟ್ರಭಕ್ತಿ ಕಲಿಸುವ ಅಗತ್ಯ ಇಲ್ಲ ಎಂದು ತಿರುಗೇಟು ನೀಡಿದ್ದಾರೆ ಶೋಭಾ ಕರಂದ್ಲಾಜೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇರುವಂಥದ್ದು ಈ ರಾಷ್ಟ್ರದ ರಕ್ಷಣೆಗಾಗಿ, ಈ ರಾಷ್ಟ್ರದ ಉಳಿವಿಗಾಗಿ, ಈ ದೇಶಭಕ್ತಿಯನ್ನು ಪ್ರೇರೇಪಣೆಗೊಳಿಸುವುದಕ್ಕಾಗಿ. ಇವತ್ತು ನಾವೇನಾದರೂ ದೇಶಭಕ್ತಿಯ ಪ್ರೇರಣೆಯನ್ನು ಪಡೆದಿದ್ರೆ ಅದಕ್ಕೆ ಆರ್ಎಸ್ಎಸ್ ಕಾರಣ. ಆರ್ಎಸ್ಎಸ್ಗೆ ಪಾಠವನ್ನು, ರಾಷ್ಟ್ರಭಕ್ತಿಯ ಪಾಠವನ್ನು ಕಾಂಗ್ರೆಸ್ ಕಲಿಸುವಂಥ ಅಗತ್ಯ ಇಲ್ಲ. ಯಾರು ವಿದೇಶದ ಜೊತೆ ಕೈ ಜೋಡಿಸ್ತಾರೆ,
ಯಾರು ಚೀನಾ ಜೊತೆ ಕೈ ಜೋಡಿಸ್ತಾರೆ, ಯಾರು ಪಾಕಿಸ್ತಾನ ಜೊತೆ ಕೈ ಜೋಡಿಸ್ತಾರೆ ಅಲ್ಲಿ ಹೋಗಿ ಭಾಷಣ ಮಾಡ್ತಾರೆ.